ಆ ಮನೆಯಲ್ಲಿ ಪೆರ್ನಲ್ ಹಬ್ಬ ಕಳೆಗುಂದಿದೆ. ಗಾಳಿ ಮಳೆ ಸಿಡಿಲಿಗೆ ದಂಪತಿ ಮಕ್ಕಳನ್ನ ರಕ್ಷಿಸಿ ಮುರುಕು ಮನೆಯಲ್ಲೇ ರಾತ್ರಿ ಹಗಲು ಬಾಳುವಂತಹ ದುಸ್ಥಿತಿ. ಪ್ರತಿ ಮನೆಯಲ್ಲಿ ಹಬ್ಬದ ತಯಾರಿಯ ಪೂರ್ವಭಾಗಿಯಾಗಿ ಹೊಸ ಬಟ್ಟೆ ಬರೆಗಳನ್ನ ಖರೀದಿಸುವ ಧಾವಂತದಲ್ಲಿದ್ದಾರೆ. ಇಲ್ಲಿ ಮನೆ ಮಂದಿ ಗಾಳಿ ಮಳೆ ನಡುವೆ ಬದುಕುವುದು ಹೇಗೆ, ನಾಳೆಯ ಊಟಕ್ಕೆ ಏನು ಮಾಡೋದು ಅನ್ನುವ ಚಿಂತೆಯಲ್ಲಿ ಮುಳುಗಿದ್ದಾರೆ. ಬೆಳ್ಮ ಕನಕೂರು ಪದವು ನಿವಾಸಿ ಶೇಖ್ ಶಂಶುದ್ದೀನ್ ಕುಟುಂಬ ಇದೀಗ ಆರ್ಥಿಕವಾಗಿ ಕಂಗೆಟ್ಟು ಮುರುಕಲು ಮನೆಯಲ್ಲಿ ಇಬ್ಬರು ಎಳೆಯ ಹರಿಯದ ಮಕ್ಕಳು ಮತ್ತು ಪತ್ನಿ ಜೊತೆಗೆ ವಾಸಿಸುವ ಅನಿವಾರ್ಯತೆ ಎದುರಾಗಿದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಶಂಶುದ್ದೀನ್ ಬಂದ ಆದಾಯದಲ್ಲಿ ಕನಕಕೂರು ಪದವು ತಾನು ನೆಲೆಸಿದ್ದ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ಕಟ್ಟಲು ಆರಂಭಿಸಿದ್ರು. ಆದರೆ ಮನೆಯ ಗೋಡೆಯ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೆಲಸಕ್ಕೆ ಹೋದಲ್ಲಿ ಶಂಶುದ್ದೀನ್ ಕಟ್ಟಡದ ಮೇಲಿನಿಂದ ಕೆಳಗೆ ಬಿದ್ದು ಸೊಂಟದ ಭಾಗಕ್ಕೆ ತೀವ್ರವಾಗಿ ಗಾಯಗೊಂಡಿದ್ರು. ಅನಂತರ ಉಂಟಾದ ಡಿಸ್ಕ್ ಸಮಸ್ಯೆಯಿಂದಾಗಿ ಆತ ಕೆಲಸಕ್ಕೆ ಹೋಗಲಾಗದೆ ಇತ್ತ ಮನೆ ಮಂದಿಯನ್ನ ಸಾಕಲು ಅಸಾಧ್ಯವಾಗಿ ಮನೆ ಕೆಲಸವು ಅರ್ಧಕ್ಕೆ ನಿಂತಿತ್ತು. ಮೇಲ್ಚಾವಣಿ ಇಲ್ಲದ ಮನೆಯ ಒಂದು ಕೋಣೆಗೆ ಹಾಸಿದ ಶೀಟ್ನಲ್ಲಿ 4 ಕುಟುಂಬ ಜೀವನ ನಡೆಸಲು ಆರಂಭಿಸಿತ್ತು. ಕೆಲ ದಿನ ಮಕ್ಕಳಿಗೆ ಊಟ ಕೊಟ್ಟು ತಮಗೂ ತುತ್ತು ಸಿಗದೆ ಹಾಗೆಯೇ ಊಟವಿಲ್ಲದೆ ರಾತ್ರಿಯನ್ನ ದಂಪತಿ ಕಳೆದಿದೆ. ಆದರೂ ಧೃತಿಗೆಡದ ಶಂಶುದ್ದೀನ್ ಸಣ್ಣ ಪುಟ್ಟ ಕೆಲಸಗಳನ್ನ ನಿರ್ವಹಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಜೀವನ ನಿರ್ವಹಣೆಯನ್ನ ಮುರುಕಲು ಮನೆಯಲ್ಲೇ ನಡೆಸುತ್ತಿದ್ರು. ಗಾಳಿ ಮಳೆ ಸಿಡಿಲಿಗೆ ಮಕ್ಕಳು ಹೆದರಿದ್ರೂ ಸಮಾಧಾನಿಸಿ ಮಲಗಿಸಿ ದಂಪತಿ ನಿದ್ದೆಗೆಟ್ಟ ರಾತ್ರಿಗಳೂ ಇವೆ. ಇತ್ತೀಚೆಗೆ ರಂಜಾನ್ ಕಿಟ್ ವಿತರಿಸಿದ್ದ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಗಮನಕ್ಕೆ ಶೇಖ್ ಶಂಶುದ್ದೀನ್ ಕುಟುಂಬ ಬಂದಿದೆ. ಕುಟುಂಬ ಬದುಕುತ್ತಿರುವ ವ್ಯವಸ್ಥೆಯನ್ನ ನೋಡಿ ಸಂಸ್ಥೆಯ ಸದಸ್ಯರೇ ತಾವು ಒಟ್ಟುಗೂಡಿಸಿದ ಅಲ್ಪ ಮೊತ್ತದಲ್ಲಿ ಮನೆಯ ಬಹುತೇಕ ಕೋಣೆಗಳಿಗೆ ತಾತ್ಕಾಲಿಕ ಶೀಟುಗಳನ್ನು ಹಾಕಿ ಬಾಳುವಂತಹ ವ್ಯವಸ್ಥೆ ಮಾಡಿಕೊಟ್ರು. ಆದರೆ ಶೌಚಾಲಯವಿಲ್ಲದೆ ಮನೆಯ 3 ಹೆಣ್ಣು ಮಕ್ಕಳು ಸಮೀಪದ ಮನೆಗೆ ಹೋಗುವ ಅನಿವಾರ್ಯತೆ ಇದೆ. ಇಂತಹ ದುಸ್ಥಿತಿಯಲ್ಲಿರುವ ಕುಟುಂಬಕ್ಕೆ ಬಾಳುವುದೇ ಒಂದು ಸವಾಲಾಗಿದ್ರೆ ರಂಜಾನ್ ಶಾಪಿಂಗ್ ನಡೆಸುವವರು ಸ್ವಲ್ಪ ಮೊತ್ತವನ್ನಾದರೂ ಈ ಕುಟುಂಬಕ್ಕೆ ದಾನ ಮಾಡಿದ್ರೆ ಮುಂದಿನ ಹಬ್ಬವಲ್ಲ, ಬದಲಾಗಿ ಜೀವನವಿಡೀ ಸುಖದಿಂದ ಬಾಳಬಹುದು ಅನ್ನುವ ಅಭಿಪ್ರಾಯ ಫೌಂಡೇಶನ್ನ ಸದಸ್ಯರದಾಗಿದೆ. ಮಾಡಿಲ್ಲತ್ತ ಕಾರಂತಲ್ಲಿ ನಂಗೆ 6 ತಿಂಗಳ ಮುನ್ನೂರು ರಾಜಿಕ್ ಬೇರೊಟ್ಟ ಹೋಯ್ತು ಚೊಂತಿನ ಹಂಗೆ ಬಂತವ್ರು ಮಾಡ್ರೆ ವ್ಯವಸ್ಥೆ ಹಾಕಿ ತన్నారు. ಇನ್ನು ನಂಗೆ ಟಾಯ್ಲೆಟ್ ಬಾತ್ರೂಮ್ ನೆಲ್ತ್ ವ್ಯವಸ್ಥೆ ಇಲ್ಲ, ಎಂದಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಭಾರಿ ಕಷ್ಟ ಅವಡು ಅಪ್ಪರ್ ತೌತು ಹೋಯ್ತು. ನಂಗೆ ಟಾಯ್ಲೆಟ್ ಬಾತ್ರೂಮ್ ನೋಂಬುಲೆಲ್ಲ ಹೋಗು ನಂಗೆ ಭಾರಿ ಕಷ್ಟ ಅವಡು. ಜನರು ಬೆನ್ನು ಮಕ್ಕೊಲ್ಲಾರು ಹಂಗೂ ಟಾಯ್ಲೆಟ್ ಬಾತ್ರೂಮ್ಗೆಲ್ಲ ಹೋಗು ಭಾರಿ ಕಷ್ಟ ಅವಡು. ಆರಿಂದ ನಂಗೆದೆಲ್ಲ ಸಹಾಯ ಹಾಕಿದ ನಂಗೆ ಭಾರಿ ಉಪಕಾರವನ್ನು ಆವತ್ತು ನಂಗೆ ಭಾರಿ ಕಷ್ಟ ತುಲಿಲ್ಲ. ನಂಗೆಲ್ಲ ಜೀವಿತದಲ್ಲಿ ನಿಂಗೆ ನೋಕೋರಿದು ಬಂತು. ಮುಂಜಾನೆ ಮಳೆಗಾಲದಲ್ಲಿ ಬಂತು ಫುಲ್ಲು ಮಳೆ ಎಲ್ಲ ತಣ್ಣಿ ಎಲ್ಲ ಉಲ್ಗ ಚೋರಿರು ಮಕ್ಕಳೆಲ್ಲ ಹೊರಗು ಭಾರಿ ಕಷ್ಟ ಅವಡು. ನಂಗೂ ಹೊರಗೂ ಕಷ್ಟ ಅವಡು. ಚೋರು ಕರಿ ಹಾಕೋ ಗೇದುಗೂ ಸವಲತ್ತು ಎಂದಿಲ್ಲ ಭಾರಿ ಕಷ್ಟ ಅವಡು. ನಂಗೆ ಮಳೆ ಬಂದಂಗೆ ಯಾರೊಂದು ಸಹಾಯ ಹಾಕಿರಂಗೆ നല്ല ಉಪಕಾರ ಆಯಿತು. ನನಗೆ ಡಿಸ್ಕ್ ಪ್ರಾಬ್ಲಮ್ ಸೆಂಟ್ರಿಂಗ್ ಪನಿ ಹಾಕೋ ಮೇಲ್ತೆ ಕೀಲ್ ಬಂತು ಡಿಸ್ಕ್ ಪ್ರಾಬ್ಲಮ್ ಬಂದು ನೈಕೋಗಾವಲ್ಲ ಭಾರಿ ಕಷ್ಟ ಉಂಡು. ನೈಕೋ ಜನ ಪೆನ್ಮಕ್ಕೊಂಡು ಕಷ್ಟ ಅವಡು. ಜೀವಿತ ಉತ್ತರ ಜೀವಿತ ಬೋಂಡಿದೆ ಭಾರಿ ಕಷ್ಟ. ಆರೆ ಇನ್ನೊಂದು ಸಹಾಯ ಹಾಕಿರಂಗೆ ನಲ್ಲಿತ್ತು. ಸಹಾಯ ಮಾಡಲು ಇಚ್ಛಿಸುವವರು ಹೆಸರು ಆಯುಷ್ಯತ್ ಖೈರುನಿಸಾ, ಯೂನಿಯನ್ ಬ್ಯಾಂಕ್ ದೇರಳಕಟ್ಟೆ ಬ್ರಾಂಚ್, ಅಕೌಂಟ್ ಸಂಖ್ಯೆ 57402001005022, IFSC ಕೋಡ್ UBINO 557471. ಆರಿಫ್ ಕಲ್ಕಟ, V4 News 24/7 ಉಳ್ಳಾಲ.